ಅಂಗಡಿಯಿಂದ ಒಮ್ಮೆ ಕೊತ್ತಂಬರಿ ಸೊಪ್ಪು ತೊಗೊಂಬಂದರೆ ತಿಂಗಳ ತನಕ ಫ್ರೆಶ್ ಆಗಿ ಹಾಳಾಗದಾಗೆ ಹೇಗೆ ಇಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮುಂಚೆ ಕೂಡ ಹಾಕಿದೆ, ತುಂಬಾ ವೈರಲ್ ಆಗಿತ್ತು ಈ ವಿಡಿಯೋ. ಆವತ್ತು ನೋಡದವರಿಗೆ ಇವಾಗ ಮತ್ತೊಂದು ಸರಿ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ, ನೋಡಿ ಹಾಗೆಯೇ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನೆಕ್ಸ್ಟ್ ನಾವು ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಾವು ಅಂಗಡಿಯಿಂದ ಕೊತ್ತಂಬರಿ ಸೊಪ್ಪು ತರ್ತೀವಲ್ವ, ಮೊದಲೇನು ಮಾಡಬೇಕು, ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಎಸ್ಪೆಷಲಿ ಅದರ ದಂಟಿರುತ್ತಲ್ವ, ದಂಟನ್ನು ಕಟ್ ಮಾಡಿ ತೆಗೆಬೇಡಿ. ಯಾಕಂತಂದರೆ ಧೂಳು ಅಥವಾ ಮಣ್ಣೆಲ್ಲ ಇರುತ್ತೆ. ತುಂಬ ಬಳ್ತಿರೋ ದಂಟಾದರೆ ಸ್ವಲ್ಪ ಜಾಸ್ತಿನೇ ತೆಗೆದುಬೇಡಿ, ತುಂಬ ಬಳ್ತಿರೋದಾದರೆ. ಅದಾದ ನಂತರ ಉಳಿದಿರೋ ಇದಿರುತ್ತಲ್ವ, ಕೊತ್ತಂಬರಿ ಸೊಪ್ಪು ಇರುತ್ತಲ್ವ, ಅದನ್ನ ನೀಟಾಗಿ ಆರಿಸ್ಕೋಬೇಕು. ಅದರಲ್ಲಿ ಕೊಳೆ ಇದೆಯಾ ಅಥವಾ ಬೇರೆ ಏನಾದರೂ ಹುಲ್ಲು ಎಲ್ಲ ಬಂದಿರುತ್ತಲ್ವ, ಅದರ ಜೊತೆ ನೀಟಾಗಿ ಆರಿಸ್ಕೋಬೇಕು. ಒಂದು ಸರಿ ಆರಿಸ್ಕೊಂಡಾದ ನಂತರ ನಾವೇನು ಮಾಡಬೇಕು, ಅದನ್ನ ತೊಳ್ಕೊಬೇಕಾಗುತ್ತೆ. ನಾನು ಇದು ತುಂಬಾ ಕೊತ್ತಂಬರಿ ಸೊಪ್ಪು ಇರೋದ್ರಿಂದ 2 ಬ್ಯಾಚ್ ಮಾಡಿ ಇದನ್ನ ನೀಟಾಗಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ನೀರು ಹಾಕಿ ತುಂಬ ಜಾಸ್ತಿ ಪ್ರೆಸ್ ಮಾಡಿ ಕೈಯಿಂದ ತಿಕ್ಕಿ ಎಲ್ಲ ತೊಳೆಯೋದಲ್ಲ, ಸಾಫ್ಟಾಗಿ ನಿಧಾನಕ್ಕೆ ತೊಳ್ಕೊಂಡು ಒಂಚೂರು ಈ ಥರ ಹರಡಿ ಇಟ್ಬಿಡಿ. 2 ಸರಿ ಕ್ಲೀನ್ ವಾಟರಿಂದ ತೊಳ್ಕೊಳ್ಳಿ. ಒಂದು ಸರಿ ತೊಳೆದ್ರೆ ಸಾಕಾಗಲ್ಲ, ಯಾಕಂತಂದರೆ ಕೊಳೆ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ. ಅದರಿಂದ 2 ಸರಿ ತೊಳ್ಕೊಂಡು ಸ್ವಲ್ಪ ನೀರಿನ ಪಸೆಯನ್ನು ಕೊಡವಿಕೊಂಡು ಅಥವಾ ಹರಡಿಟ್ಬಿಡು. ಇಟ್ಟು ಇವಾಗ ನೋಡಿ, ನಾವು ಈ ಥರ ಇದನ್ನ ಅಂದರೆ ಹಿಡಿ ಮಾಡಿಕೊಂಡು ಸ್ವಲ್ಪನೇ ತಗೊಂಡು, ಇನ್ನೂ ಕೂಡ ಅದರಲ್ಲಿ ದಂಟೆ ಏನಾದರೂ ದಪ್ಪ ಇದ್ದರೆ ಜಾಸ್ತಿ ಇದ್ದರೆ ಅದನ್ನ ತೆಗೆದು ಸೈಡಿಗೆ ಇಟ್ಕೊಂಡ್ಬಿಡೋಣ. ಇದನ್ನ ನಾವು ಆ್ಯಕ್ಚುಯಲ್ ಆಗಿ ಬಿಸಿಡುವ ಅವಶ್ಯಕತೆ ಇಲ್ಲ. ಈ ದಂಟನಿದೆಯಲ್ವ, ರಸಮ್ಗೆ ಹಾಕೋಬಹುದು, ಸಖತ್ ಚೆನ್ನಾಗಿರುತ್ತೆ. ಇದರಲ್ಲಿ ಕೂಡ ಸೊಪ್ಪಿದ್ರೆ ನೀವು ಇದನ್ನ ತೆಗೆದು ಇಡ್ಬೋದು. ನಾವು ಈ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ವ, ಅದಕ್ಕೆ ಇಡ್ಬೋದು. ಇವಾಗ ಏನು ಮಾಡಿ, ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಿಡಿ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನಮಗೆ ಬರೀ ಕೊತ್ತಂಬರಿ ಸೊಪ್ಪಿದ್ರೆ ತುಂಬಾ ಒಳ್ಳೆಯದಿರುತ್ತೆ, ಅದರಿಂದ ದಂಟನ ಆದಷ್ಟು ಅವಾಯ್ಡ್ ಮಾಡಿ. ನಾನು ಬರೀ ಕೊತ್ತಂಬರಿ ಸೊಪ್ಪನ್ನಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡು ನೀವು ಇದನ್ನ ಏನು ಮಾಡಬೇಕು, ಒಂದು ತಟ್ಟೆ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಬಟ್ಲು ಇರುತ್ತಲ್ವ ನಿಮ್ಮ ಮನೆಯಲ್ಲಿ, ಅದನ್ನ ತಗೊಂಡು ಆ ಬಟ್ಲಿಗೆ ಇದನ್ನ ಹರಡ್ಕೊಂಡು ಬಿಡಬೇಕು. ಅಥವಾ ಪೇಪರಲ್ಲಿ ಕೂಡ ಆಗುತ್ತೆ, ಬಟ್ ಪೇಪರಲ್ಲಿ ಕೆಲವೊಂದು ಸರಿ ಏನಾಗುತ್ತೆ, ಈ ಸೊಪ್ಪು ಒದ್ದೆ ಇರೋದ್ರಿಂದ ಕಾರ್ಬನ್ ಅಂಟ್ಕೊಳ್ಳುತ್ತೆ ಕೊತ್ತಂಬರಿ ಸೊಪ್ಪಿಗೆ. ಅದಕ್ಕೆ ಪೇಪರ್ ಬೇಡ, ಆದಷ್ಟು ತಟ್ಟೆಯನ್ನು ಯೂಸ್ ಮಾಡಿ. ತಟ್ಟೆಯಲ್ಲಿ ಈ ಥರ ಹರಡಿಟ್ಬಿಟ್ಟಿದೆಯಲ್ವ, ನೀವು ಫ್ಯಾನ್ ಕೆಳಗಡೆ ಅಥವಾ ಮನೆ ಒಳಗಡೆನೆ ಸ್ವಲ್ಪ ಹೊತ್ತು ಇದರ ಪಸೆ ಎಲ್ಲ ಆರೋ ತನಕ ಬಿಟ್ಬಿಡಬೇಕು. ಒಂದು ಚೂರು ಮಾಯ್ಶ್ಚರ್ ಅಥವಾ ತೇವಾಂಶ ಈ ಸೊಪ್ಪಿನ ಮೇಲೆ ಇರಬಾರ್ದು. ನೀವು ಒಂದು ಅರ್ಧ ಗಂಟೆ ಇಟ್ಬಿಡಿ, ಸಾಕಾಗುತ್ತೆ. ಫ್ಯಾನ್ ಕೆಳಗಡೆ ನೀಟಾಗಿ ಸೊಪ್ಪು ಡ್ರೈ ಆಗುತ್ತೆ. ಅಥವಾ ನೀವು ಮನೆ ಒಳಗಡೆನೇ ಇರ್ತಿರೋದ್ರೆ 1 ದಿನ ಬೇಕಾದರೂ ಇಟ್ಕೋಬಹುದು. ಕಂಪ್ಲೀಟಾಗಿ ಆ ಸೊಪ್ಪಿದು ಪಸೆ ಇದೆಯಲ್ಲ ಹೋದ ನಂತರ ಒಂದು ಯಾವುದಾದ್ರೂ ಡಬ್ಬ ತಗೊಂಡು ಆ ಡಬ್ಬಕ್ಕೆ ನೀವೇನು ಮಾಡಬೇಕು, ಯಾವುದಾದ್ರೂ ನ್ಯೂಸ್ ಪೇಪರ್ ಅಥವಾ ಈ ಟಿಶ್ಯೂ ಪೇಪರ್ ಇರುತ್ತಲ್ವ, ಟಿಶ್ಯೂ ಪೇಪರನ್ನು ಈ ಥರ ಹಾಕೋಬೇಕು. ಈ ಥರ ಹಾಕ್ಕೊಂಡು ಈ ಕಟ್ ಮಾಡಿ ನಾವು ಅದನ್ನ ನೀರಿನ ಪಸೆ ಎಲ್ಲ ಆರಿಸಿ ರೆಡಿ ಇಟ್ಕೊಂಡಿದ್ದೀವಲ್ವ ಸೊಪ್ಪನ್ನು, ಆ ಸೊಪ್ಪನ್ನು ನಿಧಾನಕ್ಕೆ ಹಾಕೋಬೇಕು. ಒತ್ತಿ ಡಬ್ಬದೊಳಗಡೆ ತುಂಬಾರ್ದು. ನಾನು ಮತ್ತೆ ಹೇಳ್ತೀನಿ, ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಈ ಡಬ್ಬದೊಳಗಡೆ ಹಾಕುವಾಗ ಚೆಕ್ ಮಾಡ್ಕೊಳ್ಳಿ, ಕೊತ್ತಂಬರಿ ಸೊಪ್ಪಲ್ಲಿ ಪಸೆ ಇರಬಾರ್ದು. ಹಾಗಂತ ನೀವು ಸೂರ್ಯನ ಬಿಸಿಲಿಗೆ ಹೊರಗಡೆ ಇಟ್ಕೊಂಡು ಇದನ್ನ ಒಣಗಿಸೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ತುಂಬ ಡ್ರೈ ಆಗಿ ಕಲರ್ ಚೇಂಜ್ ಆಗೋಗುತ್ತೆ. ಆದ್ದರಿಂದ ಮನೆ ಒಳಗಡೆನೇ ಫ್ಯಾನ್ ಕೆಳಗಡೆ ನೀವು ಡ್ರೈ ಮಾಡ್ಬೋದು. ಎಲ್ಲ ತುಂಬಿಸಿ ಆದ ನಂತರ ಒಂದು ಪ್ಲಾಸ್ಟಿಕ್ಕನ್ನು ಈ ಥರ ಅದರ ಮುಚ್ಚಳಕ್ಕೆ ಕವರ್ ಮಾಡಿಕೊಂಡು ಇದರ ಕ್ಯಾಪನ್ನು ಟೈಟಾಗಿ ಕ್ಲೋಸ್ ಮಾಡಿ ಗಾಳಿ ಹೋಗದಾಗೆ ನಾವು ರೆಡಿ ಮಾಡ್ಕೊಂಡು ಇಡಬೇಕು. ನೋಡಿ, ಮೇಲ್ಗಡೆ ಇಷ್ಟು ಗ್ಯಾಪ್ ಇರಬೇಕು. ನೀವು ತುಂಬ ಒತ್ತಿ ತುಂಬಿಸ್ಕೋಬೇಡಿ, ಯಾಕಂತಂದರೆ ಅದು ಮತ್ತೆ ಒಳಗಡೆ ಕೊಳ್ತು ಹೋಗುತ್ತೆ. ಆದ್ದರಿಂದ ಈ ಥರ ಇಟ್ಬಿಟ್ಟು ಇದನ್ನ ಫ್ರಿಜ್ ಒಳಗಡೆ ಇಟ್ಬೇಡಿ. ಫ್ರಿಜ್ ಒಳಗಡೆ ಇಡೋದ್ರಿಂದ 1 ತಿಂಗಳ ತನಕ ಇದೇ ಥರ ಇರುತ್ತೆ ಸೊಪ್ಪು, ತುಂಬಾ ಫ್ರೆಶ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಒಂದು 10 ಡೇಸ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ. ಆವತ್ತು ಹಾಕಿಟ್ಟಿರೋದು ನಾನು, ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ತುಂಬಾ ಸಿಂಪಲಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡುವಂಥ ವಿಧಾನ. ನಾರ್ಮಲಾಗಿ ಅಂಗಡಿಯಿಂದ ತಂದ ಕೊತ್ತಂಬರಿ ಸೊಪ್ಪನ್ನು 2-3 ದಿನಕ್ಕಿಂತ ಜಾಸ್ತಿ ನಮಗೆ ಯೂಸ್ ಮಾಡೋಕ್ಕಾಗಲ್ಲ. ಈ ಥರ ಮಾಡೋದ್ರಿಂದ 1 ತಿಂಗಳ ತನಕನೂ ಫ್ರೆಶ್ ಆಗಿರುತ್ತೆ. ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.